ಈಗ ಜಾತಿ ಪಾತಿ ಅಂತ ಹೋದ್ರೆ ಏನು ನಡೆಯಲ್ಲ. ಈಗ ಕಾಲ ಬದಲಾಗ್ಬಿಟ್ಟೈತೆ. 5 ವರ್ಷದಿಂದ ಆಲ್ ಇಂಡಿಯಾ ಟೂರ್ ಮಾಡ್ತಾ ಇದ್ದೀನಿ. ಈಗ ಅರ್ಧ ಇಂಡಿಯಾ ಮುಗಿಸ್ಬಿಟ್ಟಿದ್ದೀನಿ, ಇನ್ನು ಅರ್ಧ ಮಿಕ್ಕೈತೆ, ಅದನ್ನು ಮುಗಿಸ್ತೀನಿ. ಸರ್ವ ಧರ್ಮ ಸಮಭಾವ್, ಎಲ್ಲ ದೇವರ ಹೆಸರುಗಳು ಇದು. ರಾಧೆ ರಾಧೆ, ಜೈ ಮಹಾಕಾಳಿ. ನಾನೊಂದು 5-6 ಜನ ಚೀಫ್ ಮಿನಿಸ್ಟರ್ಗೂ ಭೇಟಿ ಮಾಡಿದೆ, ಫಿಲ್ಮ್ ಸ್ಟಾರ್ ಸೋನು ಸೂದಿಗೆ ಭೇಟಿ ಮಾಡಿದೆ. ಮತ್ತೆ ನಾನು ಡೆಲ್ಲಿಲಿ ಫೋಟೋಗ್ರಾಫರ್ ಆಗಿದ್ದೆ. ಎಲ್ಲಿ ನಮಗೆ ಅನ್ನ ಊಟ ತಿಂಡಿ ಸಿಗಲ್ಲ, ಆಗ ನಾವು ತಿನ್ನೋ ಕ್ಷಮತಾ ಇರಬೇಕು ನಮ್ಮ ಹತ್ರ. ಇದು ಒಂದು ಮನೋರಂಜನೆ, ವರ್ಲ್ಡ್ ಎಕ್ಸಿಬಿಷನ್. ಇದು ಬ್ಯಾಚುಲರ್ ನಾನು. ರಾಹುಲ್ ಗಾಂಧಿ ಇಲ್ವಾ, ಮೋದಿ ತರ, ಸಲ್ಮಾನ್ ಖಾನ್, ಕಂಗನಾ ರಾಣಾವತ್, ಸುಷ್ಮಿತಾ ಸೇನ್ ಎಲ್ಲ ಬ್ಯಾಚುಲರ್ ಅವ್ರ. ಮಾಯಾವತಿ ಈಗ ನೋಡಿ, ನೆನ್ನೆ ನಾನು ಬಂದ್ನಲ್ಲ, 2 ದಿವಸ ನಂದು 5 ರೂಪಾಯಿ ಖರ್ಚಾಗಿಲ್ಲ. ವರ್ಲ್ಡ್ ಪೀಸ್, ವಿ ಆರ್ ಆಲ್ ಯೂನಿವರ್ಸಲ್. ನಮಸ್ಕಾರ. ಎಲ್ಲಿಂದ ಅವರು? ನಂದು ಹಾಸನ. ಹಾಸನ. ಏನಿದು ವಿಶೇಷ? ಇದು ಶಾಂತಿ ಯಾತ್ರಾ, ದೇಶಭಕ್ತಿ, ರಾಷ್ಟ್ರೀಯ ಏಕತಾ, ನೀರುಳಿಸಿ, ಗಿಡ ಮರ ಬೆಳೆಸಿ, ಮತ್ತೆ ಸದ್ಭಾವನಾ ಯಾತ್ರಾ. ಈ ತರ ನಾನು 5 ವರ್ಷದಿಂದ ಆಲ್ ಇಂಡಿಯಾ ಟೂರ್ ಮಾಡ್ತಾ ಇದ್ದೀನಿ. ಆಲ್ ಇಂಡಿಯಾ ಟೂರ್? ಹೌದು. ಈಗ ಎಲ್ಲಿಂದ ಬಂದ್ರಿ? ಈಗ ಹಾಸನಿಂದ ಬಂದೆ. ಎಲ್ಲೆಲ್ಲ ಹೋದ್ರಿ ಆಲ್ ಇಂಡಿಯಾದಲ್ಲಿ? ಡೆಲ್ಲಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಈ ಥರ ಎಲ್ಲ ಸುತ್ಕೊಂಡು ಇವಾಗ ಕರ್ನಾಟಕಕ್ಕೆ ಬಂದಿರೋದು. ಈಗ ಅರ್ಧ ಇಂಡಿಯಾ ಮುಗಿಸ್ಬಿಟ್ಟಿದ್ದೀನಿ, ಇನ್ನು ಅರ್ಧ ಮಿಕ್ಕೈತೆ, ಅದನ್ನು ಮುಗಿಸ್ತೀನಿ. ಈಗ ಧರ್ಮಸ್ಥಳಕ್ಕೆ ಶಿವರಾತ್ರಿ ಸಂದರ್ಭದಲ್ಲಿ ಅದಕ್ಕೆ ಬಂದಿರೋದು. ಓಮಣ್ಣ ಸ್ವಾಮಿ ಜೈ ಜೈ. ಏನ್ ಹೆಸರು? ನಂದು ನಾಗರಾಜ್ ಗೌಡ, ಹಾಸನ. ಏನಿದೆ ನಿಮ್ಮ ಸೈಕಲ್ ಅಲ್ಲಿ ವಿಶೇಷತೆ? ಏನೆಲ್ಲ ಇದೆ ತೋರಿಸಿ. ನೋಡಿ, ನೋಡಿ, ಸರ್ವ ಧರ್ಮ ಸಮಭಾವ್, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಜೈನ್, ಬೌದ್ಧ, ಬಹಾಯಿ. ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ಜಾತಿ ಪಾತಿ ಅಂತ ಹೋದ್ರೆ ಏನು ನಡೆಯಲ್ಲ. ಈಗ ಕಾಲ ಬದಲಾಗ್ಬಿಟ್ಟೈತೆ. ನಮ್ಮ ಸಂವಿಧಾನ ಏನು ಹೇಳುತ್ತೆ, ಎಲ್ಲರಿಗೂ ಸಮಾನ ಹಕ್ಕು ಕೊಟ್ಬಿಟ್ಟೈತೆ. ಅದಕ್ಕೆ ನಾವು ಆ ಜಾತಿ ಈ ಜಾತಿ, ನಾವು ಅದು ಸಂಘಟನೆ ಅಂದರೆ ಈಗ ಅವೆಲ್ಲ ಕಾನೂನು ಪ್ರಕಾರ ನಡೆಯಲ್ಲ. ಅದಕ್ಕೆ ನಾವು ಅಣ್ಣ ತಮ್ಮದಿರ್ತಾರೆ, ಎಲ್ಲರೂ ಚೆನ್ನಾಗಿ ಬಾಳ್ಕೊಂಡು ಒಂದಾಗಿರಬೇಕು. ಅದೇ ನಮ್ಮ ಭಾರತ ದೇಶದ್ದು ನಮ್ಮ ಅಭಿಪ್ರಾಯ. ಓಕೆ, ಇಲ್ಲಿ ಬಾರಿ ಚೆನ್ನಾಗಿ ಬರ್ದಿದ್ದಾರೆ. ದೇಶ ಬದಲಾಗಿದೆ, ಬಡತನ ಕಮ್ಮಿ ಆಗಿದೆ, ಖುಷಿಯಿಂದ ಬದುಕಿ, ದೇವರನ್ನ ಆರಾಧಿಸಿ, ದೇಶ ಮೊದಲು ಆಮೇಲೆ ರಾಜನೀತಿ. ಅಂದ್ರೆ ರಾಜಕೀಯ ಎಲ್ಲ ಆಮೇಲೆ, ದೇಶ ಮೊದಲು ಅನ್ನುವಂಥದ್ದು ಅಲ್ವಾ? ಮುಖ್ಯ ಅಲ್ವಾ ಸರ್? ಈಗ ನಮ್ಗೆ ಫಸ್ಟ್ ದೇಶ ಇರಬೇಕು, ಆಮೇಲೆ ನಮ್ಗೆ ರಾಜನೀತಿಗಳು. ಎರಡನೇದು, ಈಗ ನಮ್ಮ ಪರಿವಾರಗಳಲ್ಲೂ ಈಗ ಜನಗಳು ಒಗ್ಗಟ್ಟಿಲ್ಲ. ಕೆಲವು ಕಡೆ ಒಬ್ರಿಗೊಬ್ರು ಕಂಡ್ರಾಗಲ್ಲ. ಈಗ ಆದ್ರಿಂದ ಎಲ್ಲರೂ ಚೆನ್ನಾಗಿ ಬಾಳ್ಬೇಕು. ಯಾಕೆಂದ್ರೆ 4 ದಿವಸ ಜೀವನ ನಮ್ದು. ನಗ್ನಗಾಡ್ದ ಚೆನ್ನಾಗಿರ್ಬೇಕು ಅಷ್ಟೇ. ಯಾಕೆ ಕೆಲಸ ಮಾಡಿ ಚೆನ್ನಾಗಿರಿ, ಬೇರೆಯವ್ರಿಗೆ ಉಪಕಾರ ಮಾಡಿ ಬಿಡಿ, ಯಾರಿಗೂ ತೊಂದರೆ ಕೊಡಬೇಡಿ. ಇದು ನಮ್ದು ಪ್ರಚಾರ. ಇದೆಂತ ಕೈಯಲ್ಲೆಲ್ಲ ಬರ್ಕೊಂಡಿರಲ್ಲ ನೋಡಿ, ಇದೆಯಲ್ಲ, ಸರ್ವ ಧರ್ಮ ಸಮಭಾವ್. ಹೌದೌದು, ಪೀಸ್ ಅಂತೆಲ್ಲ ಉಂಟು. ಹೌದು, ಇದು ಎಲ್ಲ ದೇವರ ಹೆಸರುಗಳು. ಇದು ರಾಮ್, ಸೀತಾ, ರಾಧೆ ರಾಧೆ, ಜೈ ಮಹಾಕಾಳಿ. ಇದು ನೋಡಿ, ಸರ್ವ ಧರ್ಮ ಸಮಭಾವ್, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ. ಯಾಕೆಂದ್ರೆ ನಾವು ಸಣ್ಣ ಹುಡುಗರಿಂದ ಇದ್ವಲ್ಲ, ನಮ್ಗೆ ಭೇದ ಭಾವ ಇಲ್ಲ ಧರ್ಮಗಳಲ್ಲಿ, ನಮ್ಗೆಲ್ಲ ಒಂದೇ ತರ. ಓಕೆ, ಇಲ್ಲಿ ಹಾಗೇನಿಲ್ಲಿ ನೋಡಿ, ಭಾರತದ ರಾಷ್ಟ್ರಧ್ವಜ, ಧರ್ಮಧ್ವಜ, ಅದ್ರ ಮಹಾಕಾಲೇಶ್ವರ ಅಥವಾ ಶಿವ. ಅದ್ರ ಜೊತೆಗೆ ಬನ್ನಿ, ಹಿಂದೆ ಬನ್ನಿ ದಿವಾಕರ್. ಇದು ವರ್ಲ್ಡ್ ಎಕ್ಸಿಬಿಷನ್. ಏನಿದು ವರ್ಲ್ಡ್ ಎಕ್ಸಿಬಿಷನ್ ಅಂದ್ರೆ? ಇದೇನಪ್ಪ ಅಂದ್ರೆ, ನೇತಾಗಳು, ಫಿಲ್ಮ್ ಸ್ಟಾರ್ಗಳು, ಸಾಧು ಸಂತಗಳು ಎಲ್ಲರೂ ಇದರಲ್ಲಿ ಇದ್ದಾರೆ. ಇದು ಒಂದು ಮನೋರಂಜನೆ, ವರ್ಲ್ಡ್ ಎಕ್ಸಿಬಿಷನ್. ಇದು ಎಲ್ಲರೂ ಇದ್ದಾರೆ ಇದರಲ್ಲಿ. ನೋಡಿ, ಅದರಲ್ಲೂ ಬರ್ದಿದ್ದೀನಿ, ಕುಲ ಅಂತ ಹೊಡೆದಾಡಬೇಡಿ. ಎಲ್ಲ ಓಟು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ. ನೀವು ಆ ಪಾರ್ಟಿ ಈ ಪಾರ್ಟಿ ಅಂತ ಅಲ್ಲ, ದೇಶಕ್ಕೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಸು ಪರವಾಗಿ ನೀವು ಓಟ್ ಹಾಕಬೇಕು ಅಂತ ನಾನು ಹೇಳೋದು. ಹೌದಾ? ಹೌದ್ರಿ. ಓಕೆ, ನೋಡಿ, ಒಂದೇ ನಾಡು ಒಂದೇ ಕುಲವು, ಇನ್ನು ಜಗಳ ಯುದ್ಧ ದ್ವೇಷ ಏಕೆ, ರಾಜನೀತಿ ಪಾರ್ಟಿ ಯಾವುದೇ ಇರಲಿ, ಕೆಲಸ ನೋಡಿ ಓಟ್ ಹಾಕಿ ಅಂತ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಈಗ ನೀವು ಮನೆಯಿಂದ ಬಂದಿರೋದು ಅಥವಾ ಒಂದಷ್ಟು ಬೇರೆ ರಾಜ್ಯಗಳನ್ನು ಸುತ್ತಾಡ್ಕೊಂಡು ಬಂದ್ರ? ನಂದು ಹಾಸನ ಅಲ್ವಾ, ಮನೆಯಿಂದ ಬಂದಿರೋದು ನಾನು. ಇವಾಗ ಧರ್ಮಸ್ಥಳಕ್ಕೆ ಅಂತಾನೆ ಬಂದಿರೋದು? ಹೌದು. ಈಗ ಮತ್ತೆ ದೇಶ ಸುತ್ತೋದು ಯಾವಾಗ? ಈಗ ನಾನು ಇಲ್ಲಿಂದ ಹೊರಟ್ರೆ ಸೀದಾ ತಮಿಳ್ನಾಡಿಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ಬಿಟ್ಟು ಹೊಸೂರು ಮಾರ್ಗು. ಈಗ ಈ ಖರ್ಚಿಗೆಲ್ಲ ಏನ್ ಮಾಡ್ತೀರಿ? ಇದೇನು ಅಂದ್ರೆ, ಇವಾಗ ದೇಶ ಬದಲಾಗ್ಬಿಟ್ಟಿದೆ. ಮೊದ್ಲು ತರ ಬಡತನೂ ಇಲ್ಲ. ಈಗ ಹಳ್ಳಿ ಎಲ್ಲ ಮುಂದುವರೆದು ಬಿಟ್ಟೈತೆ. ಹಳ್ಳಿಗಳಲ್ಲಿ ಜನಗಳು
ಬೈಕು ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಇದು ನಾನು ಯಾತ್ರೆ ಮಾಡ್ತಾ ಇದ್ನಲ್ಲ, ನನ್ನ ಮನ್ಸಿಗೆ ಬಂತು, ಏನಪ್ಪ ಇದು ಪೂರಾ ಭಾರತ ದೇಶ ಬದಲಾಗ್ಬಿಟ್ಟೈತೆ. ನಮ್ಮ ಹಳ್ಳಿ ಜನಗಳು, ರೈತರುಗಳು ಎಲ್ಲ ಇವಾಗ ಬೈಕಲ್ಲಿ ಓಡಾಡ್ಕೊಂಡು ಕಾರಲ್ಲಿ ಓಡಾಡ್ಕೊಂಡು ಭಾಳ ಚೆನ್ನಾಗವ್ರೆ. ಇದು ನನ್ನ ಮನ್ಸಿಗೆ ಆಟೋಮೆಟಿಕ್ ಬಂತು. ಮನಸ್ಸಲ್ಲಿ ಖರ್ಚಿಗೇನು ಅಂದರೆ, ಈಗ ನಾನು ಹೈವೇಗಳಲ್ಲಿ ಹೋಗ್ತೀನಿ ನೋಡಿ, ಮಂದಿರು, ಆಶ್ರಮ, ಗುರುದ್ವಾರ, ಆರ್ಯ ಸಮಾಜ್ ಈ ಥರ ಎಲ್ಲ ಸಿಗುತ್ತೆ. ಅಲ್ಲಿ ಮಲ್ಗಕ್ಕೆ ಜಾಗ, ಊಟ, ಆಮೇಲೆ ಪಬ್ಲಿಕ್ ಜನಗಳಿದ್ದಾರೆ ನೋಡಿ, ಅವರು ನನಗೆ ಸ್ವಲ್ಪ ಸಹಾಯ ಮಾಡ್ತಾರೆ. ಅವರಾಗೆ ನಾನೊಂದು 5-6 ಜನ ಚೀಫ್ ಮಿನಿಸ್ಟರ್ಗೂ ಭೇಟಿ ಮಾಡಿದೆ, ಫಿಲ್ಮ್ ಸ್ಟಾರ್ ಸೋನು ಸೂದಿಗೆ ಭೇಟಿ ಮಾಡಿದೆ, ಸಾಧು ಸಂತರಿಗೆ ಭೇಟಿ ಮಾಡಿದೆ. ಈ ಥರ ಒಂದು ಅನುಭವ ಬಂತು ನನಗೆ. ಏಜ್ ಎಷ್ಟು ನಿಮ್ದು? 60. ಬ್ಯಾಚುಲರ್ ನಾನು. ಬ್ಯಾಚುಲರು? ನಮ್ಮ ರಾಹುಲ್ ಗಾಂಧಿ ಇಲ್ವಾ, ಮೋದಿ ಥರ. ನಾನು ಮೋದಿ ತರ ನೀವು ಬ್ಯಾಚುಲರ್? ಹೌದು ಸರ್. ಆಮೇಲೆ ನಮ್ಮ ಸಲ್ಮಾನ್ ಖಾನ್, ಕಂಗನಾ ರಾಣಾವತ್, ಸುಷ್ಮಿತಾ ಸೇನ್ ಎಲ್ಲ ಬ್ಯಾಚುಲರೇ ಅವ್ರ. ಮಾಯಾವತಿ. ನಾಗರಾಜ್ ಗೌಡ. ನಾಗರಾಜ್ ಅವರು ಮೋದಿ, ರಾಹುಲ್ ಗಾಂಧಿ, ಕಂಗನಾ ರಾಣಾವತ್, ಸಲ್ಮಾನ್ ಖಾನ್ ತರ ಬ್ಯಾಚುಲರ್. ಹೌದು. ಸುಷ್ಮಿತಾ ಸೇನ್ ಅವ್ರನ್ನು ಸೇರಿಸ್ಬಿಟ್ರಿ ನೀವು? ಯಾರೇ ನಮ್ಮ ಕಣ್ ಮುಂದೆ ಇದ್ದಾರಲ್ಲ ಸರ್, ನಾನು ಸುಳ್ಳು ಹೇಳ್ತಾ ಇದ್ದೀನ? ಮತ್ತೆ ಈಗ ನಾನು ನೋಡಿ, ಅವ್ರ ಹತ್ರ ಹಣ ಎಷ್ಟೊಂದಿದೆ, ಆದ್ರೂ ಅವ್ರಿಗೆ ಮದುವೆ ಆಗೋ ಯೋಗ ಇಲ್ಲ. ಜನಗಳು ನಗಾಡ್ಬಹುದು. ನೀವು ಏನ್ ಮಾಡ್ತಾ ಇದ್ರಿ ಈ ಸೈಕಲ್ ಯಾತ್ರೆಗಿಂತ ಮೊದ್ಲು? ಏನ್ ಮಾಡ್ತಿದ್ರಿ? ನಾನು ಫಿಲಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮತ್ತೆ ನಾನು ಡೆಲ್ಲಿಲಿ ಫೋಟೋಗ್ರಾಫರ್ ಆಗಿದ್ದೆ, ಫ್ರೀಲಾನ್ಸ್ ಫೋಟೋಗ್ರಾಫರ್ ಡೆಲ್ಲಿಲಿ. ನಾನು ದೊಡ್ಡ ನೇತಾಗಳಿಗೆಲ್ಲ ಫೋಟೋ ತೆಗ್ದಿದ್ದೀನಿ, ಮತ್ತೆ ಸಣ್ಣ ಪುಟ್ಟ ಪಿಕ್ಚರ್ ಕೆಲಸಗಳು ಮಾಡಿದ್ದೀನಿ. ಈಗ ಅದ್ಯಾವುದು ನಮಗೆ ಸಫಲತಾ ಕೊಟ್ಟಿಲ್ಲ. ನಾವು ಒಂದು ಪ್ರಯತ್ನನೂ ಮಾಡಿಲ್ಲ. ಗಟ್ಟಿಯಾಗಿ ಪ್ರಯತ್ನ ಮಾಡ್ತಾರೆ ನೋಡಿ, ಆ ಥರ ಮನಸ್ಸಿಲ್ಲ ನಮಗೆ. ಖಾಲಿ ಒಂದು ಸಮಾಜ ಸೇವೆ ಮಾಡ್ಕೊಂಡು ಜನಗಳಿಗೊಂಚೂರು ಪ್ರಚಾರ ಮಾಡಿಕೊಂಡು ಇರೋದೇ ನಮ್ಗಿಷ್ಟ. ಈ ಥರ ನಮ್ಮ ಜೀವನ ಸಾಗ್ತಾ ಇದೆ. ಈಗ ಪಾದಯಾತ್ರೆಗಳು ತುಂಬಾ ಜನ ಇದ್ದಾರೆ, ನಿಮಗೆ ಹೇಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ? ಪಾದಯಾತ್ರೆಗಳು ಯಾರಿಗ್ಯಾರು ಸಪೋರ್ಟ್ ಇಲ್ಲ. ಅವ್ರ ಪಾಡ್ಗೆ ಅವ್ರು ಬರ್ತಾ ಇದ್ದಾರೆ, ಭಕ್ತಿಲಿ ಹೋಯ್ತಾವ್ರೆ. ಇಲ್ಲಿ ಯಾರಿಗೂ ಸಪೋರ್ಟ್ ಮಾಡಲ್ಲ. ಒಂಥರ ಇದು ಆಟೋಮೆಟಿಕ್. ಅವ್ರವ್ರ ಗ್ರೂಪ್ ಅಲ್ಲಿ ಬಂದಿರ್ತಾರೆ, ಅವ್ರವ್ರ ಗ್ರೂಪ್ ಹೋಯ್ತಾ ಇರ್ತಾರೆ, ಶಿವನಾಮ. ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಭಂಡಾರ ನಡೀತಾ ಇದೆ. ಈಗ ನೋಡಿ, ನೆನ್ನೆ ನಾನು ಬಂದ್ನಲ್ಲ, 2 ದಿವಸ ನಂದು 5 ರೂಪಾಯಿ ಖರ್ಚಾಗಿಲ್ಲ. ಯಾಕೆ ಅಂದರೆ ಹಾಸನ ಬಿಟ್ನಲ್ಲ, ಹಾಸನ ಬಿಟ್ಟು 15 ಕಿಲೋಮೀಟ್ರು ಭಂಡಾರ ಚಾಲು ಆಗ್ಬಿಟ್ಟೈತೆ ಎಲ್ಲ ಕಡೆ. ಇಲ್ಲಂತೂ ನನಗೆ ಪೆಪ್ಸಿ, ಮೊಸರು, ಚಿತ್ರಾನ್ನ, ಪಲಾವ್, ಸಖತ್ತು ಎಲ್ಲ ಕಡೆ ಎಲ್ಲರಿಗೂ ಸಿಗ್ತಾ ಇದೆ, ನನಗೆ ಅಂತ ಅಲ್ಲ. ಅವರು 5 ರೂಪಾಯಿ ಖರ್ಚಾಗಿಲ್ಲ. ನಿಜ ಹೇಳ್ತಾ ಇದ್ದೀನಿ ನಾನು, ಸುಳ್ಳು ಕೇಳಿ. ಅಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಅರೆ, ರೋಡಲ್ಲಿ ಸಖತ್ತಾಗಿ ಊಟ ಸಿಗ್ತಾ ಇದೆಯಲ್ರಿ. ಮೊಸರು, ಚಿತ್ರಾನ್ನ, ಪಲಾವ್, ಆಮೇಲೆ ಶರ್ಬತ್ತು, ಕೋಸಂಬರಿ, ಈ ತರ ಎಲ್ಲ ಸಿಗ್ತಾ ಇದ್ರೆ ಖರ್ಚೆಲ್ಲಿ ಮಾಡ್ತೀರ ನೀವೇ ಹೇಳಿ? ಹೌದು, ಇದು ನಾನು ಸತ್ಯ ಹೇಳ್ತಾ ಇದ್ದೀನಿ. ಬಿಸಿಲು ಹೆಂಗಿದೆ? ಬಿಸಿಲು ಸಖತ್ತು. ಅಂದರೆ ನನಗೇನದೆಲ್ಲ ಏನು ಪರಿಣಾಮ ಆಗಲ್ಲ. ಯಾಕೆ ಅಂದರೆ ಜೇಬಲ್ಲಿ ಸ್ವಲ್ಪ ದುಡ್ಡಿದ್ರೆ ಬಿಸಿಲು, ಮಳೆ, ಗಾಳಿ ಇದನ್ನೆಲ್ಲ ನಾವು ಎದುರಿಸ್ಬೋದು. ಜೇಬಲ್ಲಿ ದುಡ್ಡು ಇರಬೇಕು. ನಮ್ಮ ಖರ್ಚಿಗೆ ದುಡ್ಡಿಲ್ಲ ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ ನೋಡಿ. ಈಗೆಲ್ಲ ರೆಡಿಯಾಗಿ ಬಂದಿರಿ ನೀವು? ರೆಡಿ ಅಂದರೆ ಅಲ್ಪ ಸ್ವಲ್ಪ ಇರುತ್ತೆ ದುಡ್ಡು. ಅಂದರೆ ಎಲ್ಲಿ ನಮಗೆ ಅನ್ನ, ಊಟ, ತಿಂಡಿ ಸಿಗಲ್ಲ, ಆಗ ನಾವು ತಿನ್ನೋ ಕ್ಷಮತಾ ಇರಬೇಕು ನಮ್ಮ ಹತ್ರ. ನಮ್ಮಲ್ಲಿ ಆ ಕ್ಷಮತೆ. ಈಗ ಪುಕ್ಷಾಟ ಸಿಗಲಿ, ಅದು ದೇವ್ರ ಕೃಪೆ. ಈಗ ಯಾರು ಕೊಡ್ಲಿಲ್ಲ ಅಂದರೆ ಮಕ ಒಣಗಿಸ್ಕೊಂಡು ಎಲ್ಲಿ ಸುತ್ತಾಡೋದು? ಅವಾಗ ನಾವು ಖರ್ಚು ಮಾಡೋ ಕ್ಷಮತಾ ನಮ್ಮಲ್ಲಿ ಇರಬೇಕು. ಅವಾಗ ಮನ್ಸಿಗೆ ಬೇಜಾರು ಬರಲ್ಲ. ಇದು ನಮ್ಮ ಅನುಭವ ಸೈಕಲ್ ಯಾತ್ರಾದಲ್ಲಿ. ಒಂದು ಸಮಾಜಮುಖಿ ಚಿಂತನೆಯೊಂದಿಗೆ ಬಂದಿರುವಂತಹ ವಿಶೇಷವಾದಂತಹ ಅತಿಥಿ ನಾಗರಾಜರು. ಅವರು ದೇಶವನ್ನ ಸುತ್ತುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ನಾಗರಾಜ್ ಗೌಡ ಅವರು ಹಾಸನ ಜಿಲ್ಲೆ, ಕರ್ನಾಟಕದವರು. ಬಹಳ ವಿಶೇಷವಾದಂತಹ ಆಸ್ಥೆಯನ್ನು ವಹಿಸಿಕೊಂಡು ಹಲವಾರು ದೇವೋದ್ದೇಶಗಳನ್ನು ಹೊಂದಿಕೊಂಡು ನಾವೆಲ್ಲರೂ ಒಂದು ಜಾತಿ, ಮತ, ಪಂಥ ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಎಲ್ಲರೂ ಒಂದು ಅನ್ನುವಂಥದ್ದಿರಿ. ಒಂದೇ ನಾಡು ಒಂದೇ ಕುಲವು, ಇನ್ನು ಜಗಳ ದ್ವೇಷ ಯಾಕೆ ಅನ್ನುವಂತಹ ಸಂದೇಶವನ್ನು ಹೊತ್ತುಕೊಂಡು ಅವರ ಸೈಕಲ್ನಲ್ಲೇ ಅವರ ಒಂದಷ್ಟು ಪರಿಕರಗಳನ್ನು ಇಟ್ಟುಕೊಂಡು ಸಾಕ್ತಾ ಇದ್ದಾರೆ. ಜೊತೆಗೆ ಹಾಸನದಿಂದ ಇಲ್ಲಿ ತನಕ ಬಂದೀನಿ ಸರ್, ಒಬ್ರು ನನಗೆ 5 ರೂಪಾಯಿ ಖರ್ಚು ಮಾಡೋಕ್ಕೂ ಬಿಟ್ಟಿಲ್ಲ ಇಲ್ಲಿ ತನಕ. ಅಷ್ಟರ ಮಟ್ಟಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಭಂಡಾರ ಚಾಲು ಆಗ್ಬಿಟ್ಟಿದೆ. ಅಂದರೆ ಬರುವವರಿಗೆ, ಪಾದಯಾತ್ರಿಗಳಿಗೆ ಒಂದಷ್ಟು ನೆರವನ್ನು ಕೊಡ್ತಾ ಇದ್ದಾರೆ. ಆದರೆ
ನೆರವು ಕೊಡದೇ ಇರಲಿ, ನಾವು ನಮ್ಮ ಪಯಣಕ್ಕೆ ಬೇಕಾದಷ್ಟನ್ನು ಇಟ್ಕೋಬೇಕು ಕೈಯಲ್ಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ನಾನು ಇನ್ನೂ ಕೂಡ ಬ್ಯಾಚುಲರು, ಅದು ಅವ್ರು ಇವ್ರ ಥರ ಅಲ್ಲ, ನಾನು ಸಲ್ಮಾನ್ ಖಾನ್ ಥರ, ಮೋದಿ ಥರ, ರಾಹುಲ್ ಗಾಂಧಿ ಥರ ಅಂತ ಭಾರಿ ಖುಷಿಯಾಗಿ ಹೇಳ್ತಾ ಇದ್ದಾರೆ. ಜರ್ನಿ ಸುಖವಾಗಿರಲಿ ಸರ್. ನಿಮ್ಮ ಸಂದೇಶ ಹೀಗೆ ಸಾಕ್ತಾ ಮುಂದೆ ಹೋಗಿ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಮೊಬೈಲ್ ನಂಬರು ಹಾಕಿದ್ದೀನಿ ನಾನು. ಅದೇ ಹಾಕಿದಿರಿ 9004830796. ಓಕೆ. ನಿಮ್ಮ ಭಾರತ ಯಾತ್ರೆ ಪರಿಪೂರ್ಣವಾಗಲಿ, ಇಡೀ ದೇಶವನ್ನು ಸುತ್ತುವಂತಹ ಕೆಲಸ ನಿಮ್ಮಿಂದಾಗಲಿ, ನಿಮ್ಮ ಈ ಸಂದೇಶ ಇಡೀ ಭಾರತೀಯರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ದಿವಾಕರ್ ಎಂಕೆ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮುಂಡಾಜೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 89041739114. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.